ಇಷ್ಟು ಒನ್ ಬೈಟ್ ರೊಟ್ಟಿ ಹೇಗಿದೆ ಅಂತ ನೋಡ್ಬೇಕು. ಇದೇನು ಮಿಕ್ಸ್ಡ್ ಊಟ ಮಾಡಿ 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 ಊಟ ಲೈಕ್ ಇತ್ತಲ್ಲ. Hey guys, welcome back to my channel. Wish say hi. ಓಕೆ ಹೇಳಿ, ಇವತ್ತು ನಿತೇಶ್ ಸ್ಟಾರ್ಟ್ ಮಾಡ್ತಿದ್ದಾರೆ ವ್ಲಾಗ್ ಅನ್ನು. ಇಲ್ಲ ನೀನು ಮಾಡು. ಮಾತಾಡಿ ಹೇಳಿ, ಎಲ್ಲಿ ಹೋಗ್ತಿದ್ದೇವೆ ಹೇಳಿ. ಆನೆಗುಡ್ಡೆ ದೇವಸ್ಥಾನಕ್ಕೆ ಹೊರಟಿದೆ. ಓಕೆ, ಇವತ್ತು ಆನೆಗುಡ್ಡೆ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸೊ ಇವತ್ತಿನ ವ್ಲಾಗಲ್ಲಿ ಆನೆಗುಡ್ಡೆ ಟೆಂಪಲ್ ವಿಸಿಟ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಈಗ ಹಾಯ್. ಫೈನಲಿ ಟೆಂಪಲ್ ರೀಚ್ ಆಗಿದ್ದೇವೆ. ಈಗ ಒಳಗಡೆ ದರ್ಶನ ಮಾಡ್ಕೊಂಡು ಬರ್ತೇವೆ. ಎಲ್ಲಿಗೋ ಎಲ್ಲಿ ಬಂತ ಕಾಲ. ಎಲ್ಲಿ ಹೊರಟಿದ್ಯಾ? ಅನೆಗುಡ್ಡೆ ಊಟ ಇದೆಯಾ? ಅನೆಗುಡ್ಡೆ ಟೆಂಪಲ್ ಅಲ್ಲಿ ಊಟ ಇಲ್ಲ, ಹಾಗಾಗಿ ಇವಾಗ ಮಧ್ಯಾಹ್ನ ಊಟಕ್ಕೆ ಕೋಟೇಶ್ವರ ಆರ್ಯ ಹೋಟೆಲ್ಗೆ ಬಂದಿದ್ದೇವೆ. ಆರ್ಡರ್ ಮಾಡಿದ್ದೇವೆ, ನೋಡೋಣ ಊಟ ಹೇಗಿರುತ್ತೆ ಅಂತ. ಸ್ಟಾರ್ಟ್ ಸ್ಟಾರ್ಟ್. ನಮ್ಮನೆ ಅಮ್ಮ ಬ್ಯಾಟಿಂಗ್ ಶುರು ಮಾಡಿ ಆಯ್ತು ಅಷ್ಟು ಬೇಗ. ಯಾವ್ದು ಬೇಡ? ಇಷ್ಟು ಒನ್ ಬೈಟ್. ರೊಟ್ಟಿ ಹೇಗಿದೆ ಅಂತ ನೋಡ್ಬೇಕು. ಇದೇನು ಮಿಕ್ಸ್ಡ್ ಹೆಚ್ ಕಡಾಯ? ಊಟ ಲೈಕ್ ಇತ್ತಲ್ಲ. ಊಟ ಹೇಗಿತ್ತು ನಿತೇಶ್? ಸೂಪರ್. ಊಟ ಲೈಕ್ ಆಯ್ತಾ ಚೇತಾ? ಹುಷಾರಾಣಿ ಅವರ ಟೇಸ್ಟ್ ಆಯ್ತಾ? ಲೈಕ್ ಆಯ್ತು. ಈಗ ಐಸ್ ಕ್ರೀಮ್ ತಿಂತಾ ಇದ್ದೇವೆ, ಮ್ಯಾಂಗೋ ಫ್ಲೇವರ್. ಕ್ಲಿಕ್ ಮಾಡಿದ್ದೇನಲ್ವ ಹೇಳಿ? ಕ್ಲಿಕ್ ಮಾಡಿದ್ರೆ ಮೊಬೈಲ್ ಇಟ್ಕೊಳೋದಲ್ಲ, ತಿನ್ನುವುದೇ ನೋಡುದು. ಈಗ ಕೋಟೇಶ್ವರದ ಆರ್ಯ ಹೋಟೆಲ್ ಅಲ್ಲಿ ಊಟ ಮಾಡಿ ಈಗ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಇದು
ದೊಡ್ಡ ಬುಬ್ಬರಿ ಕಂಬ ಲಾಯ್ಕಿತ್ತು ಮಾರೈತಿ. ಓಕೆ, ನಂಗೆ ಸಿಕ್ಕಿತ್ತು ದೊಡ್ಡ ಬುಗುರಿ. ಓಪನ್ ಮಾಡಿ. ಈಗ ನನಗೆ ಎಲ್ಲಿಂದ ನಡ್ಕೊಂಡು ಹೋಗ್ದ? ನಡ್ಕೊಂಡು ಹೋಗ್ ದಾರಿ ದೂರ. ರಿಷಬ್, ಮನೆ ಯಜಮಾಂತಿಯವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಪ್ರವೀಣನ್ ಮನೆ. ಹಾಯ್ ರಿಷಬ್. ಫುಲ್ ಕನ್ನಡ ಭಾರತಾಂಬೆ, ಕನ್ನಡಾಂಬೆ ಮಗ ಇವನು. ಓ ಅಜ್ಜಿ ಖಾಲಿ ಬೀಳೋದು. ಗ್ರೇಟ್. ಇದೆಷ್ಟು ಕ್ಯೂಟ್ ಇತ್ತಲ್ಲ. ಇವಳು ಸ್ಟಾರ್ಟ್ ಮಾಡಿ ಆಯ್ತಾಗ ಒಂಚೂರು ಹಿಂದೆ ಮುಂದೆ ಕಾಮ್ಕಿಲ್ಲಿ ಅಷ್ಟು ಬೇಕು ಕೊಡ್ತಾ ಇದ್ದೆ. ಎಲ್ಲಿ ಹಿಂದೆ ಮುಂದಕ್ಕಾಗಲ್ಲ, ನಂಗೆ ನಾಚಿಕೆತ್ತಲ್ಲ. ಎಲ್ಲ ಬೇಕಾಯ್ತು ಅಲ್ಲಿ ತಿನ್ಬೋದು. ಗ್ರೇಟ್. ಪ್ರಯಾಣ ತಕ್ಕುವ ಕೋಲ್ಡ್ ಇಲ್ಲ. ಚಿಯರ್ಸ್ ಚಿಯರ್ಸ್ ಚಿಯರ್ಸ್. ಒಂದು ಶಾಲೆ ಆಯ್ತು ಗೊತ್ತಾಗ್ತೇ. ಎಲ್ಲಿ ಬಂದಿತ್ತೀಗ? ಬೀಜಾಡಿ ದೊಡ್ಡಮ್ಮನ ಮನೆಗೆ ಆರ್ಯ ಹೋಟೆಲಿಂದ ಸೀದಾ ಈ ಕಡೆ ಬಂದಿದ್ದೇವೆ. ಈಗ ನಮ್ಮನ್ನು ವಿಡಿಯೋ ಮಾಡೋದು ಬಿಟ್ಟು ನೀವು ಮಾಡ್ಕೊಳ್ತಾ ಇದ್ದೀರಲ್ಲ. ತಗೊಂಡು ಹೋಯ್ತೀರಿ ಇದೆಲ್ಲ ನೋಡಿ ಅಂತೆ. ಸುಮ್ಮನೆ ಸ್ಪೋರ್ಟ್ಸ್ ಮೈ ಮೇಲೆ ಬರ್ಲಿಕ್ಕಿಲ್ಲ. ಟೈರ್ ಪಂಚರ್ ಆಗ್ಲಿಕ್ಕಿಲ್ಲ ಅಲ್ಲ ನಿತೇಶ್? ಮಾಡಿದ್ಯಾ? ಎಷ್ಟೇ ಇಲ್ಲಿದ್ಯಾ? ಓಕೆ. ಈಗ ದೊಡ್ಡಮ್ಮನ ಮನೆಗೆ ಬಂದು ಎಲ್ಲ ಸ್ಟಾರ್ಟ್. ದೊಡ್ಡಮ್ಮನ ಯಾರಿಲ್ಲ ಅಲ್ಲ. ಓಕೆ, ಈಗ ದೊಡ್ಡಮ್ಮನ ಮನೆಗೆ ಬಂದಿದ್ದೇವೆ. ಟೀ ಕಾಫಿ ಎಲ್ಲ ಕುಡ್ದು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಹಾಗೇನೆ ಇವತ್ತಿನ ದಿವಸ ತುಂಬಾ ಚೆನ್ನಾಗಾಯ್ತು. ಟೆಂಪಲ್ಗೆ ಹೋದ್ವಿ. ಹಾಗೆ ಇಲ್ಲಿ ಕೂಡ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆವು. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಹಾಗೇನೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಎಲ್ರು ಬಾಯ್ ಮಾಡಿ.